ಅಂಗನವಾಡಿ ಕೇಂದ್ರ ಸಹಿತ ಕಿರಿಯ ಪ್ರಾಥಮಿಕ ಶಾಲೆ ನಿರ್ಮಾಣ ಮಾಡಲೇಬೇಕೆಂದು ಗ್ರಾಮಸ್ಥರು ಮನವಿಯ ಬೆನ್ನಲ್ಲೇ ಅದೇ ಜಾಗದಲ್ಲಿ ಪಂಚಾಯತ್ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಿಸಲು ಮುಂದಾಗಿರುವುದನ್ನು ಗ್ರಾಮಸ್ಥರು ಆಕ್ಷೇಪಿಸಿ ಪಡುಮಾರ್ನಾಡು ಗ್ರಾಮ ಪಂಚಾಯತ್ ಕಚೇರಿ ಎದುರು ಧರಣಿ ಕುಳಿತ ಘಟನೆ ನಡೆದಿದೆ. ಪಡುಮಾರ್ನಾಡು ಪಂಚಾಯತ್ನ ಡೆಕ್ಕಲ್ ಎಂಬಲ್ಲಿ ಈ ಹಿಂದೆ ಸರ್ಕಾರಿ ಶಾಲೆಯಿದ್ದು ಅಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಮತ್ತು ಮಕ್ಕಳ ಸಂಖ್ಯೆ ಕಡಿಮೆ ಇದ್ದುದರಿಂದ 25 ವರ್ಷಗಳ ಹಿಂದೆ ಮುಚ್ಚಲ್ಪಟ್ಟಿತ್ತು ಮತ್ತು ಇದೀಗ ಆ ಪ್ರದೇಶದಲ್ಲಿ ಅಂಗನವಾಡಿಗೆ ಹೋಗುವ ಸುಮಾರು 22 ಮಕ್ಕಳಿದ್ದು ಅವರು ದೂರದ ಶಾಲೆಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇದ್ದುದರಿಂದ ಅಂಗನವಾಡಿ ಕೇಂದ್ರವನ್ನು ಪ್ರಾರಂಭಿಸುವ ನಿಟ್ಟಿನಲ್ಲಿ ಕಳೆದ ತಿಂಗಳು ಗ್ರಾಮಸ್ಥರು ಸೇರಿ ಸಭೆ ನಡೆಸಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು. ಆದರೆ ಇದೀಗ ಪಾಳು ಬಿದ್ದಿರುವ ಶಾಲೆಯ ಕಟ್ಟಡವಿರುವ ಜಾಗದಲ್ಲಿ ಎಸಿಯವರು ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣಕ್ಕೆ ಜಾಗ ಕಾಯ್ದಿರಿಸಿ ಪಂಚಾಯತ್ಗೆ ಆದೇಶವನ್ನ ಹೊರಡಿಸಿದ್ದಾರೆ. ಇದನ್ನ ಗಮನಿಸಿರುವ ಗ್ರಾಮಸ್ಥರು ಪಂಚಾಯತಿಗೆ ಆಗಮಿಸಿ ಆಕ್ಷೇಪ ವ್ಯಕ್ತಪಡಿಸಿದ್ದರಲ್ಲದೆ ಅಧ್ಯಕ್ಷರಿಗೆ ಮನವಿಯನ್ನ ನೀಡಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ದಯಾವತಿಯವರು ಮಾತನಾಡಿ, ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಕಾಯ್ದಿರಿಸಿದ ಜಾಗದಲ್ಲಿ ಎನ್ಒಸಿ ತೆಗೆದುಕೊಂಡಿಲ್ಲವೆಂದು ಗ್ರಾಮಸ್ಥರ ದೂರಿದೆ. ಇಲ್ಲಿ 22 ಮಕ್ಕಳು ಇರುವುದರಿಂದ ಶಾಲೆ ತೆರೆಯಲು ಗ್ರಾಮಸ್ಥರು ಈಗಾಗಲೇ ಆಗ್ರಹಿಸಿ ಮನವಿಯನ್ನ ಸಲ್ಲಿಸಿದ್ದಾರೆ. ಈ ಬಗ್ಗೆ ಆಡಳಿತ ಮಂಡಳಿಯ ಜೊತೆಗೆ ಸಭೆ ನಡೆಸಲಾಗುವುದು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಹೇಳಿದರು. ಅದರಲ್ಲಿ ಇರುವಂತಹ ವಿಷಯಗಳೇನೆಂದರೆ, ಒಂದನೇದಾಗಿ ಈಗಾಗಲೇ ಒಂದು ಶಾಲೆ ಇದೆ, ಈ ಶಾಲೆಗೆ ಎನ್ಒಸಿ ಕೊಟ್ಕೊಳ್ಳಿಲ್ಲ ಈ ಘನತ್ಯಾಜ್ಯ ಘಟಕವನ್ನು ಮಾಡಲಿಕ್ಕೆ ಅಂತೇಳಿ. ಎರಡನೇದೇನಾಗಿತ್ತಂದರೆ, ಆ ಒಂದು ಜಾಗದಲ್ಲಿ ಈಗಾಗಲೇ ಇರುವಂಥ ಶಾಲೆಯನ್ನು ಮುಂದುವರಿಸಬೇಕು. ಸಂಬಂಧಪಟ್ಟ ಹಾಗೆ ಒಂದು 22 ಮಕ್ಕಳ ಸೇರ್ಪಡೆಗೆ ಕೂಡ ರೆಡಿಯಾಗಿದ್ದಾರೆ ಅನ್ನೋದು ಕೂಡ ಆ ಒಂದು ದೂರರ್ಜಿಯಲ್ಲಿದೆ. ಈ ಸಂಬಂಧಪಟ್ಟ ಈ ಅರ್ಜಿಯನ್ನು ನಾಳೆ ಇವರ ಆಡಳಿತ ಮಂಡಳಿಯ ಸಾಮಾನ್ಯ ಸಭೆಯಲ್ಲಿ ಕೂಡ ಅದ್ರ ಬಗ್ಗೆ ಚರ್ಚೆಗಳಾಗ್ತವೆ. ಆ ಶಾಲೆಯನ್ನು ಮುಂದುವರಿಸುವ ಬಗ್ಗೆ ಮತ್ತು ಎನ್ಒಸಿಯನ್ನು ಪಡೆದಿರುವ ಬಗ್ಗೆ ಸಂಬಂಧಪಟ್ಟ ಹಾಗೆ ನಾವು ಕ್ಷೇತ್ರ ಶಿಕ್ಷಣದ ಜೊತೆಗೆ ಡಿಸ್ಕಸ್ ಮಾಡಿಕೊಂಡ್ಬಿಟ್ಟು ಅದನ್ನು ಆ ಶಾಲೆಯನ್ನು ಮುಂದುವರಿಸುವುದಕ್ಕೆ ಕ್ರಮವನ್ನು ನಮ್ಮ ಮೇಲಧಿಕಾರಿಗಳಿಗೆ ಕಳಿಸಿಕೊಡ್ತಾರೆ. ಪಿಡಿಒ ಭೀಮಾನಾಯ್ಕ ಅವರು ಮಾತನಾಡಿ, ಘನತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ವಿರೋಧವಿರುವುದರಿಂದ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ನಡೆಸಿ ಪರ ವಿರೋಧದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗುವುದೆಂದು ಹೇಳಿದರು. ಗ್ರಾಮಸ್ಥರು ಬಂದು ಮನವಿ ಕೊಟ್ಟಿದ್ದಾರೆ. ಅದನ್ನು ನಾಳೆ ಮೀಟಿಂಗ್ನಲ್ಲಿ ಸಾಮಾನ್ಯ ಸಭೆಯಲ್ಲಿ ಇಟ್ಟು ಯಾರಿಗೆ ಬೇಕು ಬೇಡ ಅಂತ ಏನು ಪರ ವಿರೋಧ ನಿರ್ಣಯ ಬರ್ತದಲ್ವ, ಆ ಪ್ರಕಾರ ಬೇಕು ಅಂತಂದರೆ ಅಲ್ಲಿ ಮಾಡಬೇಕಾಗ್ತದೆ, ಬೇಡ ಅಂತ ಹೇಳ್ಬಿಟ್ಟಂತ ಅಂದರೆ ಆ ಸಂಬಂಧಪಟ್ಟಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕಳಿಸ್ಕೊಡ್ತೇವೆ. ಏನು ಅಲ್ಲಿ ಏನು ಶಾಲೆ ಇದೆ ಮತ್ತು ಅಲ್ಲಿ ಏನು ಪಬ್ಲಿಕ್ ಇಷ್ಟ ಸೇರಿದಾರಲ್ವ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧ್ಯಕ್ಷ ಹೇಳ್ತಿರೋದೇನೆಂದರೆ ನಾವು ಮಾಡಿದ ನಿರ್ಣಯವೇ ಇಲ್ಲ ಅಂತ, ಸರ್ವೆ ನಂಬರ್ ಚೇಂಜ್ ಆಗಿದೆ ಅಂತ, ಅದಕ್ಕೆಲ್ಲ ನಾಳೆ ಡಿಸ್ಕಸ್ ಆಗ್ತದೆ. ಯಾರು ನಿರ್ಣಯ ಮಾಡಿದಾಗ ಯಾರಿದ್ರೂ ಇಲ್ಲ ಅಂತೆಲ್ಲ ಮುಕ್ತವಾಗಿ ಚರ್ಚೆ ಆಗಿಬಿಟ್ಟು ಯಾವುದು ಅಂತಿಮವಾಗಿ ನಿರ್ಧಾರ ಆಗ್ತದೆ ಆ ನಿರ್ಧಾರದ ಪ್ರಕಾರ ಕ್ರಮ ಮಾಡ್ತಾರೆ. ಉಪಾಧ್ಯಕ್ಷ ವಾಸುದೇವ್ ಭಟ್, ಚೇತನ್ ಮತ್ತು ಶೋಪಾಲ್ ಈ ವೇಳೆ ಹಾಜರಿದ್ದರು.